ವೇಗಸ್ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾದ ಏರೆಕಾವಿಯೇ ಕಿರಿಕಿರಿ ಚಿತ್ರ ಈಗಾಗಲೇ ಬಿಡುಗಡೆಯಾಗಿದ್ದು ಎಲ್ಲ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅನ್ಯ ಭಾಷೆಯ ದೊಡ್ಡ ಚಿತ್ರಗಳ ಮಧ್ಯೆ ಸ್ಪರ್ಧೆಗಿಳಿದು ಗೆದ್ದಿರುವ ಚಿತ್ರ ಜನರನ್ನ ಚಿತ್ರಮಂದಿರದತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಕಾಮಿಡಿ ಮತ್ತು ಸೆಂಟಿಮೆಂಟ್ ಎರಡರಲ್ಲೂ ಸೈ ಎನಿಸುವಂತೆ ನಟಿಸಿರುವ ನವೀನ್ ಟಿ ಪಾಟೀಲ್, ಅಸಹಾಯಕ ಅಮಾಯಕನಾಗಿ ನಟಿಸಿರುವ ಅರವಿಂದ್ ಬೋಳಾರ್ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ. ನಟ ನಯೀಂ, ನಟಿ ಐಶ್ವರ್ಯ, ಸಂದೀಪ್ ಶೆಟ್ಟಿ ಆದಿಯಾಗಿ ಎಲ್ಲ ನಟ ನಟಿಯರು ಪೈಪೋಟಿಗಿಳಿದು ನಟಿಸಿದ್ದಾರೆ. ವಿಭಿನ್ನ ಪಾತ್ರದಲ್ಲಿ ಮಿಂಚಿರುವ ಸಾಯಿ ಕೃಷ್ಣ ಕುಡ್ಲ ಅವರ ಅಭಿನಯ ಅವರು ಒಬ್ಬ ಉತ್ತಮ ನಿರ್ದೇಶಕ ಎಂಬುದನ್ನು ನೆನಪಿಸುವಂತಿದೆ. ಸುಂದರೈ ಮಂದಾರ ಮತ್ತು ಉಮೇಶ್ ಮೇಜಾರ್ ಅವರ ಜುಗಲ್ಬಂದಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿತ್ರದ ಟರ್ನಿಂಗ್ ಪಾಯಿಂಟ್ ಯುವ ಖಳನಟ ರೋಷನ್ ವೇಗಸ್ ಅವರ ಎಂಟ್ರಿ. ಅವರು ಮೈ ನವಿರೇಳಿಸುವಂತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ವಿ ಮನೋಹರ್ ಅವರ ಹಾಡುಗಳು, ಖ್ಯಾತ ಸಂಭಾಷಣೆಕಾರ ಡಿಬಿಸಿ ಶೇಖರ್ ಅವರು ನಕ್ಕು ನಗಿಸುವ ಪಂಚಿಂಗ್ ಡೈಲಾಗ್ಸ್, ಮನಸ್ಸಿಗೆ ಮುದ ಕೊಡುವ ಹಾಡುಗಳ ಸಾಹಿತ್ಯ ಇಡೀ ಚಿತ್ರವನ್ನ ಜನಮನದಲ್ಲಿ ನಿಲ್ಲುವಂತೆ ಮಾಡಿದೆ. ಯಾನ್ ಪೋಯಿನ ಜಾಗಡು ಈ ಪೋದು ಕಂಡ್ವ ನಾಮೆ ಏರ್ ನಿನ್ನ ಅಮ್ಮಗ್ ಫೋನ್ ಮಲ್ಪ ಇಂಕಾ ಸಿನಿಯೇ ಬೋಡು ಎಂಕೋರಿ ಬೀಗ ದರ್ಪುನ ಎಕ್ಸ್ಪರ್ಟ್ ಬೋಡು ಏನೋಡ ಓರಿ ಬೀಗ ದರ್ಪುನ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪರ್ಟ್ ಬೋಡು ಶಾಬಾ ಭರ್ತಿ 5 ಲಕ್ಷದ ಡೀಲಿ 5 ಲಕ್ಷದ ಡೀಲ ಏರೆಗಾವಿಯೇ ಬೇಲೆದ ಕಿರಿಕಿರಿ ಐಕ್ಲಕ್ಕ ಒಂದುಲ್ಲೆ ಬೇರಿ ಬೇರಿ ಸಾರಿ ರಘು ಉಂಡು ರಾಗು ಐನೇಟು ಬೀಲಜ್ಜಿ ಎನ್ನೇಟು ಉದ್ದ ಬೀಲೊಂಡು ನಿಕ್ಕುದ್ದ ಬೀಲೊಂಡತ ನಿನ್ನ ಬೀಲೊಂಡಿತ ಕಟ್ ಮಲ್ಪೆ ಮಗ ಕುರು నీకు కొన్న బిల్డప్ వేస్ట్ అండ్ ಒಂತೆ ಕರ್ಸರು ಕರ್ಸಡೆ ಬಾತಿರ್ನದೆ ಹೆಲ್ತ್ ಕುಳ್ಳದನ ಈ ಪಿಲಿಬಾಲಿ ಯಮುನಕನ ಅದು ನಿನ್ನ ಮಂಡೆಡು ಎಂಗುಲು ಚಾಲಿ ಬೋಲಿಲ ಚಂಡಿ ಕೋರಿಲ ಅರೆ ಮಾರ್ಲೆರ ಜಗಲ್ ಬಾಜಿಲ ಎಂಗುಲು ಒರಿಯರ್ ದೋರಿ ಅಸಲ್ದೆ ಈ ಪಂತೋಡತ್ತ ಮಾರ ಯಾನ್ ರಘು ಅತ್ ರಾಗು ಗ್ಯಾಪ್ ಓಡತ್ತೆ ಆಂಡ ಒಂಜಿ ಈ ಆಯನ್ ಪತ್ತದಕ್ಕೆ ಅಂತ ಕೊಡಂಗ ಅಂಚಿಂಚಿ ಪೋಂದುಪ್ಪನಾಗ ಬರೋನ್ ಪೋಂದುಪ್ಪು